ಖ್ಯಾತ ಸ್ಯಾಂಡಲ್ವುಡ್ ನಟಿ ಬಿಜೆಪಿ ನಾಯಕಿ ತಾರಾ ಅವರು ಇಂದು ಮಂಗಳೂರಿಗೆ ಭೇಟಿ ನೀಡಿದ್ದು ನಗರದ ಜಪ್ಪಿನ ಮೊಗರಿನ ಶ್ರೀ ಆದಿಮಾಯೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವಿಯ ಆಶೀರ್ವಾದ ಪಡೆದುಕೊಂಡರು. ಜಪ್ಪಿನ ಮೊಗರಿನ ಶ್ರೀ ಆದಿಮಾಯೆ ದೇವಸ್ಥಾನಕ್ಕೂ ನಟಿ ತಾರಾಗೂ ಅವಿನಾಭಾವ ಸಂಬಂಧ ಇದ್ದು ಕಳೆದ 2 ದಶಕಗಳಿಂದ ಪ್ರತಿ ವರ್ಷವೂ ಭೇಟಿ ನೀಡಿ ಶ್ರೀ ಆದಿಮಾಯಿಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ದೇವಾಲಯಕ್ಕೆ ಭಕ್ತಿಯಾಗಿ ಆಗಮಿಸಿದ ತಾರಾ ಅವರನ್ನ ದೇವಸ್ಥಾನದ ಧರ್ಮದರ್ಶಿಯವರು ಸ್ವಾಗತಿಸಿದರು. ಆಫೀಸಿಗೆ ಹೋಗಬೇಕು. ಆಫೀಸ್ ಅವರೆಲ್ಲ ಬಂದಿದ್ದಾರೆ. 5 ನಿಮಿಷ 29ಕ್ಕೆ ಬರ್ತಾರೆ. ಹೌದಾ?